ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಬಾಳೆ ಎಲೆ ಬಂದಾಯ್ತು ಅಂದ್ಮೇಲೆ ಒಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಫಿಶ್ ವೆರೈಟಿ ಅಂದ್ರೆ ಬಾಳೆ ಎಲೆ ಮೀನು ಊಟ ಅನ್ನೋ ವಿಡಿಯೋಗೆ ಹತ್ತತ್ರ 2 ಲಕ್ಷ ವ್ಯೂಸ್ ಬಂದಿದೆ. ಸೊ ಅದೇ ಖುಷಿಗೆ ನಿಮ್ಮ ಪ್ರೀತಿಗೆ ನಾನ್ ಮಾಡ್ತಾ ಇರೋದು ಇವತ್ತು ಮಟನ್ ಅಲ್ಲಿ ವೆರೈಟಿಯ ಒಂದು ಬಾಳೆ ಎಲೆ ಊಟ. ಸೊ ಯಾವ್ಯಾವ ರೀತಿಯ ಮಟನ್ ವೆರೈಟೀಸ್ ಇರುತ್ತೆ, ಅದು ಹೇಗಿರುತ್ತೆ ಅಂತ ನನ್ನ ಆನೆಸ್ಟ್ ಒಪಿನಿಯನ್ ನಿಮ್ಗೆ ಕೊಡ್ತೀನಿ. ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಫ್ರೆಶ್ ಆಗಿರುವಂತ ಮಟನ್ ಪೀಸಸ್, ಆಹಾ ಎಷ್ಟು ಚೆನ್ನಾಗಿದೆಯಲ್ಲ ನೋಡೋದಕ್ಕೆ. ತುಂಬಾನೇ ಟೆಂಡರ್ ಆಗಿ ಸಾಫ್ಟ್ ಆಗಿದೆ. ಈ ಮಟನ್ ಪೀಸಸ್ ಅಲ್ಲಿ ನಾನು ಡಿಫ್ರೆಂಟ್ ವೆರೈಟಿ ರೆಸಿಪೀಸ್ನ ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ 4 kg ಮಟನ್ ಇದೆ. ಸೊ ಅದನ್ನು ಅಮ್ಮ ಡಿವೈಡ್ ಮಾಡ್ತಾ ಇದ್ದಾರೆ, ಯಾಕಂದರೆ ಡಿಫ್ರೆಂಟ್ ವೆರೈಟೀಸ್ಗೆ ಡಿಫ್ರೆಂಟ್ ಸೈಜಸ್ ಇರಲಿ ಅಂತ. ಸೊ ತುಂಬ ದೊಡ್ಡ ಪೀಸಸ್ ಇರೋದನ್ನೆಲ್ಲ ಚಿಕ್ಕ ಪೀಸಸ್ ಮಾಡ್ತಾ ಇದ್ದಾರೆ. ಸರಿ ಬನ್ನಿ, ಫಸ್ಟ್ ರೆಸಿಪಿ ಯಾವುದು ಅಂತ ನಿಮಗೆ ತೋರಿಸ್ತೀನಿ. ಮಟನ್ ಬಿರಿಯಾನಿ. ಫಸ್ಟ್ ಮಟನ್ನ ಮ್ಯಾರಿನೇಟ್ ಮಾಡಬೇಕು. ಸ್ವಲ್ಪ ಅರಿಶಿನ, ಉಪ್ಪು, ಚಿಲ್ಲಿ ಪೌಡರ್ ಹಾಕಿಬಿಟ್ಟು ಇದನ್ನು ಹಾಫ್ ಆನ್ ಅವರ್ ಅಷ್ಟು ಮ್ಯಾರಿನೇಟ್ ಮಾಡಿ ಇಡಬೇಕು. ಈಗ ಮಟನ್ ಬಿರಿಯಾನಿ ಮಸಾಲೆ ಯಾವುದು ಅಂತ ಹೇಳ್ತೀನಿ. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 6 ಇಂದ 7 ರೆಡ್ ಚಿಲ್ಲಿ, 2 ಗ್ರೀನ್ ಚಿಲ್ಲಿ, 25 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಹಾಗೆಯೇ ತುರಿದಿರುವಂಥ ಸ್ವಲ್ಪ ಕೊಕೊನಟ್, ಅದ್ರ ಜೊತೆಗೆ ಕೊರಿಯಾಂಡರ್ ಪೌಡರ್, ಹಾಗೆಯೇ 1 ಈರುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ್ಮೇಲೆ ಈ ಥರದ ಪೇಸ್ಟ್ ಸಿಗುತ್ತೆ. ಪೇಸ್ಟ್ ರೆಡಿ ಆಯ್ತಾ? ಸರಿ, ಈಗ ಬಿರಿಯಾನಿ ಸ್ಟಾರ್ಟ್ ಮಾಡೋಣ. ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಚೆನ್ನಾಗಿ ತುಪ್ಪ ಹಾಕಬೇಕು. 2 ರಿಂದ 3 ಸ್ಪೂನ್ ತುಪ್ಪ ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ, ಚಕ್ಕೆ, ಲವಂಗ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ, ಹಾಗೆಯೇ ಎಲೆ. ಇದಾದ ಮೇಲೆ ಪಟಪಟ ಅನ್ನತ್ತಲ್ಲ, ಅವಾಗ ಈರುಳ್ಳಿನ ಹಾಕಬೇಕು. 4 ಈರುಳ್ಳಿ ಹಾಕಿದ್ದೀವಿ ಇಲ್ಲಿ. ಸೊ ಆ ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋಷ್ಟರಲ್ಲಿ ನೀವು ಟೊಮ್ಯಾಟೊನ ಹಾಕಿ ಅದನ್ನು ಕೂಡ ಫ್ರೈ ಮಾಡಬೇಕು. ಇವಾಗ ರುಬ್ಬಿಟ್ಟಿರುವಂಥ ಬಿರಿಯಾನಿ ಮಸಾಲೆನ ಹಾಕಬೇಕು. ಅದರ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನು ಫ್ರೈ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿರುವಂಥ ಮಟನ್ನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದರ ಮೇಲೆ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೇ ಟೈಮ್ನಲ್ಲಿ ನೀವು ಬಾಸ್ಮತಿ ರೈಸ್ನ 30 ನಿಮಿಷ ನೀರಲ್ಲಿ ನೆನೆಯೋದಕ್ಕೆ ಇಡಬೇಕು. ಈ ರೀತಿ ಕುದಿಬೇಕಾದ್ರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ ಮಟನ್ ಬೇಯೋ ಅಷ್ಟು ವಿಸಿಲ್ ಕೊಡಿ. ಈ ಮಟನ್ಗೆ ಒಂದು 4 ವಿಸಿಲ್ ಸಾಕಾಯಿತು, ಯಾಕಂದರೆ ಇದು ತುಂಬಾ ಟೆಂಡರ್ ಆಗಿತ್ತು. ನಿಮ್ಮ ಮಟನ್ ಸ್ವಲ್ಪ ಗಟ್ಟಿಯಾಗಿದ್ದಲ್ಲಿ ಒಂದು 7-8 ವಿಸಿಲ್ ಆದರೂ ಅದಕ್ಕೆ ಇಡಬೇಕಾಗತ್ತೆ. 4 ರಿಂದ 5 ವಿಸಿಲ್ ಆದಮೇಲೆ ನೆನೆಸಿಟ್ಟಿರುವಂಥ ಬಾಸ್ಮತಿ ರೈಸ್ನ ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಒಂದು 7 ನಿಮಿಷ ಹಾಗೆಯೇ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಅದನ್ನು ಕುಕ್ ಮಾಡಬೇಕು. ಇದಾದ ಮೇಲೆ ಕುಕ್ಕರ್ ಮುಚ್ಚಳನ ತೆಗಿಯೋದಕ್ಕೆ ಹೋಗಬೇಡಿ. 5 ಮಿನಿಟ್ಸ್ ಅದೇ ರೀತಿ ಇಡಬೇಕು, ಗ್ಯಾಸ್ ಆಫ್ ಮಾಡಿಬಿಟ್ಟು. ಅದಾಗಿದ ತಕ್ಷಣ ಈ ಥರ ಓಪನ್ ಮಾಡಿ ನೋಡಿದ್ರೆ ನಮ್ಮ ಬಿಸಿಯಾದ ರುಚಿಯಾದ ಬಿಡಿಯಾದಂಥ ಬಿರಿಯಾನಿ ರೆಡಿ ಆಗಿರುತ್ತೆ. ಸರಿ, ಈಗ ನಮ್ಮ ಸ್ಟೈಲ್ನ ಮಟನ್ ಸುಕ್ಕ ಹಾಗೆಯೇ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಒಂದು ಕುಕ್ಕರಲ್ಲಿ ಎಣ್ಣೆ ಅಥವಾ ತುಪ್ಪದಲ್ಲಿ ಈರುಳ್ಳಿ ಹಾಗೆಯೇ ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಮಟನ್ನ ಹಾಕಬೇಕು. ಅದ್ರ ಮೇಲೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕಬೇಕು. ರುಬ್ಬಿಟ್ಟಿರುವಂಥ ಮಸಾಲೆನ ಹಾಕಬೇಕು. ಇದು ಚಿಕನ್ ಮಸಾಲೆ, ಬಟ್ ಮಟನ್ಗೂ ಇದೇ ಮಸಾಲೆ ಆಗತ್ತೆ. ಈ ಮಸಾಲೆ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ಹಾಕಿದ್ದೀನಿ. ಸೊ ಮಿಸ್ ಮಾಡದೆ ನೋಡಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆಯೇ ಕರಿಬೇವನ್ನ ಸ್ವಲ್ಪ ಹಾಕಿಬಿಟ್ಟು 4 ರಿಂದ 5 ವಿಸಿಲ್ ಆಗೋಷ್ಟು ಇಡಬೇಕು. ಇದರಲ್ಲಿ ಜಾಸ್ತಿ ಮಟನ್ ಒಂದೇ ಸತಿ ಹಾಕಿ ಬೇಯಿಸಿರೋದಿದೆ, ಯಾಕಂದರೆ ಇದನ್ನು ಇವಾಗ 2 ಪಾರ್ಟಿಗೆ ಡಿವೈಡ್ ಮಾಡ್ತೀವಿ. ಒಂದು ಮಟನ್ ಸುಕ್ಕ ಮಾಡೋದಕ್ಕೆ, ಇನ್ನೊಂದು ಮಟನ್ ಗ್ರೇವಿ ಮಾಡೋದಕ್ಕೆ. ಇದಿಷ್ಟು ಆಯ್ತಾ? ಈಗ ಮಟನ್ ಸುಕ್ಕ ಆ್ಯಂಡ್ ಮಟನ್ ಕರಿ ತುಂಬಾ ಈಸಿ. ಸಪ್ರೇಟ್ ಆಗಿ ತೆಗೆದಿರುವಂಥ ಇದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡಿರುವಂಥ ಗ್ರೇಟೆಡ್ ಕೋಕೋನಟ್ ಇರುತ್ತಲ್ಲ, ತುರಿದಿರುವಂಥ ಕೋಕೋನಟ್, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಮಟನ್ ಸುಕ್ಕ ರೆಡಿ ಆಗುತ್ತೆ. ಹಾಗೆಯೇ ಮಿಕ್ಸಿ ಜಾರ್ನಲ್ಲಿ ರುಬ್ಬಿರುವಂಥ ತೆಂಗಿನಕಾಯಿ ಹಾಲಿರುತ್ತಲ್ಲ, ಅದನ್ನು ಈ ರೀತಿ ಇನ್ನೊಂದು ಪೋರ್ಷನಲ್ಲಿ ಇರುವಂಥ ಬೆಂದಿರುವಂಥ ಮಟನ್ಗೆ ಹಾಕಿದ್ರೆ ಮಟನ್ ಸಾಂಬಾರ್ ಅಂದರೆ ಮಟನ್ ಗ್ರೇವಿ ಕೂಡ ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದನ್ನು ಮರಿಬೇಡಿ. ಎಷ್ಟು ಈಸಿ ರೆಸಿಪಿ ಅಲ್ಲ. ಒಂದೇ ಸತಿ ಕುಕ್ಕರಲ್ಲಿ ವಿಸಿಲ್ ಕೂಗಿಸಿದ್ರೆ
2 ರೆಸಿಪಿನ ಮಾಡ್ಬೋದು ಒಂದೇ ಒಂದು ಸಿಂಗಲ್ ಮಸಾಲೆನಲ್ಲಿ. ಕೊತ್ತಂಬರಿ ಸೊಪ್ಪು ಈ ಥರ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟೇ ಸಿಗುತ್ತೆ. ಇಲ್ಲಿಗೆ 3 ಐಟಮ್ ಆಯಿತು. ಇದೀಗ ನೆಕ್ಸ್ಟ್ ಐಟಮ್. ಅರಿಶಿನ, ಉಪ್ಪು, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಮೊಸರನ್ನ ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಆದರೂ ಇಡಬೇಕು. ಯಾವ ರೆಸಿಪಿ ಇದು ಅಂದರೆ ಮಟನ್ ಪೆಪ್ಪರ್. ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಈರುಳ್ಳಿನೆಲ್ಲ ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕಾದ್ರೆ ಸ್ವಲ್ಪ ಶುಂಠಿ ಪೇಸ್ಟ್ ಹಾಗೆಯೇ ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ 4ರಿಂದ 5 ಗ್ರೀನ್ ಚಿಲ್ಲೀಸ ಹಾಕಿಬಿಟ್ಟು ಸ್ವಲ್ಪ ಕರಿಬೇವನ್ನ ಹಾಕಬೇಕು. ಇದಕ್ಕೆ ಇವಾಗ ಮ್ಯಾರಿನೇಟ್ ಮಾಡಿರುವಂಥ ಮಟನ್ ಪೀಸಸ್ನ ಹಾಕಬೇಕು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಪೆಪ್ಪರ್ ಪೌಡ್ರನ್ನ ಕೂಡ ಹಾಕಿ ಮಿಕ್ಸ್ ಮಾಡಬೇಕು. ನೆನಪಿರಲಿ, ನೀರು ಹಾಕೋದಕ್ಕೆ ಹೋಗಬೇಡಿ. ಒಂದು 4 ವಿಸಿಲ್ ಆದಮೇಲೆ ಅದು ಈ ಥರ ಕಾಣಿಸುತ್ತೆ. ಅಲ್ಲಿವಾಗ ನೀರಿನ ಅಂಶ ಇದೆಯಲ್ಲ ಅದೆಲ್ಲ ಡ್ರೈ ಆಗಬೇಕು. ವಿಸಿಲ್ ಆದಮೇಲೆ ಒಂದು ಸ್ವಲ್ಪ ಹಾಗೆ ಓಪನಲ್ಲಿಟ್ಟು ಡ್ರೈ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದಾಗ ನಮ್ಮ ಪೆಪ್ಪರ್ ಮಟನ್ ರೆಡಿ ಆಗುತ್ತೆ. ಇವಾಗ ಮಟನ್ ಚಾಪ್ಸ್, ಇದು ಕೊನೆಯ ರೆಸಿಪಿ. ಮಟನ್ ತಗೊಂಡು ಅದಕ್ಕೆ ಅರಿಶಿನ, ಉಪ್ಪು, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಗರಂ ಮಸಾಲ ಹಾಕಬೇಕು. ಇದನ್ನೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಇದನ್ನು ಒಂದು 15-20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಟ್ರೆ ಸಾಕು. ಇದೀಗ ಮ್ಯಾರಿನೇಟ್ ಮಾಡಿರುವಂಥ ಅಷ್ಟನ್ನು ಕೂಡ ಒಂದು ಕುಕ್ಕರ್ಗೆ ಹಾಕಬೇಕು. ನೋಡ್ತಾ ಇದ್ದೀರಾ ಮಟನ್ ಚಾಪ್ಸ್ ಪೀಸ್ ಎಷ್ಟೊಂದು ಡಿಫ್ರೆಂಟ್ ಆಗಿದೆಯಾ ಅಂತ. ನೀರು ಹಾಕೋದಕ್ಕೆ ಹೋಗಬೇಡಿ, ಬಿಕಾಸ್ ಅದಾಗೆ ನೀರು ಬಿಟ್ಕೊಳ್ಳುತ್ತೆ. ಹಾಗೆಯೇ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರುವಂಥ ಗ್ರೀನ್ ಚಿಲ್ಲಿನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 4ರಿಂದ 5 ವಿಸಿಲ್ ಆಗಬೇಕು. ನಾಲ್ಕರಿಂದ 5 ವಿಸಿಲ್ ಆದಮೇಲೆ ಇಲ್ಲಿಗೆ ನಮ್ಮ ಮಟನ್ ಚಾಪ್ಸ್ ರೆಡಿ ಆಗುತ್ತೆ. ಆದರೆ ಇಲ್ಲಿಗೆ ಮುಗಿಯಲ್ಲ. ಈ ಥರ ನೀವು 3 ಮೊಟ್ಟೆನ ತಗೊಂಡು ಅದರ ವೈಟ್ ಇರುತ್ತಲ್ಲ, ಎಗ್ ವೈಟ್, ಅದನ್ನು ಮಾತ್ರ ತಗೋಬೇಕು. ಹಾಗೆಯೇ ರಸ್ಕನ್ನು ಹುಡಿ ಮಾಡಿರೋದು, ಬೆಂದಿರುವಂಥ ಮಟನ್ ಪೀಸಸ್ನ ಫಸ್ಟ್ ರಸ್ಕ್ಗೆ ಡಿಪ್ ಮಾಡಿ ಆಮೇಲೆ ಎಗ್ ವೈಟಿಗೆ ಡಿಪ್ ಮಾಡಿಬಿಟ್ಟು ಈ ಥರ ಕಾಯ್ದಿರುವಂಥ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಆಲ್ರೆಡಿ ಮೊದಲೇ ಬೆಂದಿರುತ್ತಲ್ಲ, ಸೊ ಹೊರಗಡೆ ಮಾತ್ರ ಈ ಥರ ಕ್ರಿಸ್ಪಿ ಆಗುತ್ತೆ. ಇದು ತುಂಬಾ ಈಸಿ ಆಗುತ್ತೆ, ರಿಸ್ಕ್ ಕೆಲಸ ಅಂತೂ ಅಲ್ವೇ ಅಲ್ಲ. ಒಂದು 2-3 ಮಿನಿಟ್ಸಲ್ಲೇ ಇದು ಚೆನ್ನಾಗಿ ಈ ಥರ ಕ್ರಿಸ್ಪಿ ಕೋಟಿಂಗ್ ಆಗುತ್ತೆ. ಆ್ಯಂಡ್ ನಮ್ಮ ಚಿಕನ್ ಚಾಪ್ಸ್ ಕೂಡ ರೆಡಿ ಆಗುತ್ತೆ. ಸರಿ, ಇಷ್ಟೆಲ್ಲ ಐಟಮ್ ಇದೆಯಲ್ಲ, ಬನ್ನಿ ಇದನ್ನು ಬೇಗ ತಿನ್ನೋಣ. ಸೊ ಒಂದು ದೊಡ್ಡ ಎಲೆ ತಗೊಂಡು ಅದಕ್ಕೆ ಸ್ಯಾಲಡ್ ಅಂತೂ ಇರಲೇಬೇಕಲ್ವಾ. ಇದ್ರ ಜೊತೆಗೆ ಫಸ್ಟ್ ಐಟಮ್ ಬೀಳ್ತಾ ಇರೋದು ಏನು, ಮಟನ್ ಬಿರಿಯಾನಿ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆಯೇ ಮಟನ್ ಚಾಪ್ಸ್ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಹೇಗಾಗಿರ್ಬೋದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಮಟನ್ ಸುಕ್ಕ, ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಮಟನ್ ಪೆಪ್ಪರ್. ಹಾಗೆಯೇ ಮತ್ತೊಂದು ರೆಸಿಪಿ ಕೊನೆಯದು, ಇದು ಮಟನ್ ಗ್ರೇವಿ. ಒಂದೇ ದಿನ ಇಷ್ಟೊಂದು ಮಟನ್ ಐಟಮ್ ಅಂದರೆ ಅದೃಷ್ಟನೇ ಅಲ್ವಾ. ಅದು ವೆರೈಟಿ ರುಚಿಯಾಗಿರೋದು. ನನ್ನ ಬಾಳೆ ಎಲೆ ಅಂತೂ ಕಂಪ್ಲೀಟ್ ಆಗಿದೆ ಇವಾಗ. ಸರಿ, ಇಷ್ಟೆಲ್ಲ ಮಾಡಿದ್ದೀವಿ, ಹಾಗಾಗಿ ಇದರ ಟೇಸ್ಟ್ ಹೇಗಿರ್ಬೋದು ಬನ್ನಿ ಹೇಳ್ತೀನಿ. 4 kg ಮಟನ್, ಆಲ್ಮೋಸ್ಟ್ 3000 rupees ಮಟನ್ ತಂದು ವೆರೈಟಿ ಫುಡ್ ನ ಮಾಡಿರುವಂತಹ ರೆಸಿಪೀಸ್ ನ ನೀವು ನೋಡಿದ್ರಿ. ಸೊ ಏನೇನಿದೆ, ಮಟನ್ ಬಿರಿಯಾನಿ, ವಾವ್. ಅದ್ರ ಜೊತೆಗೆ ನಮ್ಮ ತುಳುನಾಡು ಸ್ಟೈಲ್ ಮಟನ್ ಸುಕ್ಕ, ಹಾಗೇನೆ ಮಟನ್ ಕರಿ ಇಲ್ಲಿದೆ. ಅದ್ರ ಜೊತೆಗೆ ಮಟನ್ ಚಾಪ್ಸ್, ನಾವು ಫಸ್ಟ್ ಟೈಮ್ ಮನೆಯಲ್ಲಿ ಮಟನ್ ಚಾಪ್ಸ್ ಮಾಡಿರೋದು ಇವತ್ತೇ. ಸೊ ಅದ್ರ ಟೇಸ್ಟ್ ಹೇಗಿದೆ ಅಂತ ನೋಡ್ಬೇಕು. ಅಂಡ್ ಮಟನ್ ಪೆಪ್ಪರ್ ಅಂಡ್ ಸ್ಯಾಲಡ್ ಇರ್ಲೇಬೇಕು ಅಲ್ವಾ. ಸೊ ಟೇಸ್ಟ್ ಮಾಡೋಣ. ಆಕ್ಚುಲಿ ಬಿರಿಯಾನಿ ರೆಸಿಪಿ ಯಾವುದು ಗೊತ್ತಾ, ನನ್ಗೆ. ಸೊ ಇದನ್ನೆಲ್ಲ ಮಾಡಿರೋದು ನನ್ನಮ್ಮ, ನಾನು, ನನ್ನ ಚಿಕ್ಕಮ್ಮ. ಸೊ 3 ಜನ ಸೇರ್ಬಿಟ್ಟು ನಾವು ಇವತ್ತಿನ ಈ ಒಂದು ಮಟನ್ ರೆಸಿಪೀಸ್ ನ ಮಾಡಿದೀವಿ. ಸೊ ಟ್ರೈ ಮಾಡೋಣ.
ರೈಸ್ ಬಿಡಿ ಬಿಡಿ ಆಗಿದೆ ಅಂಡ್ ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಫ್ಲೇವರ್ಫುಲ್ ಆಗಿದೆ, ಸ್ಪೈಸಿನೂ ಆಗಿದೆ ಅಂಡ್ ಟೇಸ್ಟಿನೂ ಆಗಿದೆ. ಮಟನ್ ಯಾರ್ಯಾರಿಗೆ ಮಟನ್ ಇಷ್ಟ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ಈ ಮಟನ್ ತುಂಬಾನೇ ಚೆನ್ನಾಗಿತ್ತು, ಟೆಂಡರ್ ಅಂತ ಹೇಳ್ತೀವಲ್ಲ ಆತರ. ಸೊ 4 ವಿಸಿಲ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬೆಂದಿದೆ ಅಂಡ್ ಕ್ಯಾಶ್ಯೂಸ್ ಮತ್ತೆ ಆ ಫ್ರೈಡ್ ಆನಿಯನ್ಸ್ ಮೇಲ್ಗಡೆ ಹಾಕಿರೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಅಂತೂ ಅಮೇಜಿಂಗ್ ಆಗಿದೆ. ಮಟನ್ ಸೋ ಗುಡ್. ಇದು ನನಗೆ ತಿಂದ ಅಭ್ಯಾಸ ಇದೆ, ಸೊ ನನಗೆ ಗೊತ್ತಿದೆ. ನಮ್ಮ ಸ್ಟೈಲ್, ನಮ್ಮ ಊರಿನ ಮಟನ್ ಸುಕ್ಕ. ಆಕ್ಚುಲಿ ಇದು ಚಿಕನ್ ತರ ಇದೆ, ಇಟ್ ಇಸ್ ಸೋ ಸಾಫ್ಟ್, ಟೂ ಗುಡ್. ಮಟನ್ ಪೆಪ್ಪರ್, ಬೋನ್ ನೋಡಿ, ಮಟನ್ ಬೋನ್ ಕಚ್ಚೋದಕ್ಕೆ ಸ್ವಲ್ಪ ಕಷ್ಟ ಅಲ್ವಾ. ಮಟನ್ ಪೆಪ್ಪರ್ ಅಂತೂ ಆ ಪೆಪ್ಪರ್ ಸ್ಟ್ರಾಂಗ್ ಫ್ಲೇವರ್ ಗೊತ್ತಾಗ್ತಾ ಇದೆ ನನಗೆ. ಸ್ಪೈಸಿ ಆಗಿದೆ. ನಿಮಗೆ ಸ್ಪೈಸಿ ಇಷ್ಟ ಅಂದ್ರೆ ಮಟನ್ ಪೆಪ್ಪರ್ ಇಸ್ ದಿ ಬೆಸ್ಟ್ ಆಪ್ಷನ್. ಸೋ ನೈಸ್. ಇಲ್ಲಿರೋದು ನಮ್ಮ ಸ್ಟೈಲ್ ನ ಮಟನ್ ಗ್ರೇವಿ. ಇದು ಕೋಳಿ ರೊಟ್ಟಿಗಂತೂ ಸೂಪರ್ ಆಗಿರುತ್ತೆ, ಬಿಕಾಸ್ ಇದನ್ನ ತೆಂಗಿನಕಾಯಿ ಹಾಲಿಂದ ಮಾಡಿರೋದಲ್ವಾ. ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನೀವು ಟ್ರೈ ಮಾಡಿ, ರೆಸಿಪೀಸ್ ನ ಶೇರ್ ಮಾಡಿದೀನಲ್ವಾ. ವಾವ್, ಫ್ಯಾಂಟಾಸ್ಟಿಕ್. ನನ್ನ ಫೇವ್ರೆಟ್ ರೆಸಿಪಿ. ನೀರ್ ದೋಸೆಗೂ ಕೂಡ ಯಮ್ಮಿ ಆಗಿರುತ್ತೆ. ಇವತ್ತಿನ ಮೋಸ್ಟ್ ಸ್ಪೆಷಲ್ ರೆಸಿಪಿ ಅಂದ್ರೆ ಮಟನ್ ಚಾಪ್ಸ್. ನಿಜ ಹೇಳ, ಲೈಫ್ ಅಲ್ಲಿ ಫಸ್ಟ್ ಟೈಮ್ ಮಟನ್ ಚಾಪ್ಸ್ ತಿಂತಾ ಇದೀನಿ ಅಂಡ್ ಇಟ್ ಇಸ್ ಔಟ್ಸ್ಟ್ಯಾಂಡಿಂಗ್. ಏನ್ ಗೊತ್ತಾ, ತುಂಬಾನೇ ಚ್ಯೂವಿ ಆಗಿದೆ, ಯಾಕಂದ್ರೆ ಎಣ್ಣೆನಲ್ಲಿ ಫ್ರೈ ಮಾಡಿರೋದಲ್ವಾ. ಸೊ ಆ ಚ್ಯೂವಿನೆಸ್, ಆ ಕ್ರಂಚಿನೆಸ್ ಎಲ್ಲ ಸಿಗ್ತಾ ಇದೆ. ದಿಸ್ ಇಸ್ ದಿ ಬೆಸ್ಟ್. ಪಾರ್ಟಿ ಎಲ್ಲ ಮಾಡ್ಬೇಕಾದ್ರೆ ಇದನ್ನ ಸೈಡ್ ಸ್ನಾಕ್ಸ್ ತರ ಇಟ್ಟು ತಿನ್ಬೋದು, ಅಷ್ಟೊಂದು ಚೆನ್ನಾಗಿದೆ. ಚಿಕನ್ ಕಬಾಬ್ ಆದ್ಮೇಲೆ ಇದು ನನ್ನ ಫೇವ್ರೆಟ್ ಇವಾಗ. ಅಲ್ಟಿಮೇಟ್. ಯಮ್ಮಿ ಇನ್ ಮೈ ಟಮ್ಮಿ. ಇದನ್ನೆಲ್ಲ ನಾನು ಇವಾಗ ನೀಟಾಗಿ ತಿಂದು ಫಿನಿಶ್ ಮಾಡ್ಬೇಕು. ತಪ್ಪದೆ ಹೇಳಿ ನಿಮ್ಗೆ ಮಟನ್ ಇಷ್ಟ ಹೌದಾ ಇಲ್ವಾ ಅಂತ. ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಲಂಚ್ ಇದು. ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ, ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ಎಂಜಾಯ್ ಮಾಡ್ತೀನಿ. ತಡಾ.